ಮಂಗಳೂರಿನ ಬಿಕರ್ನಗಟ್ಟಿಯ ಕಂಡಿ ಟು ಚೌಟರ ಹಿತ್ತಲಿನ ಹಿಂಬದಿಯ ರಸ್ತೆಯಲ್ಲಿ ಸಾನ್ನಿಧ್ಯಕ್ಕೆ ದಾರಿ ಎಂಬ ನಾಮಫಲಕವಿತ್ತು. ಆದರೆ ರಸ್ತೆ ಕಾಂಕ್ರೀಟೀಕರಣ ವೇಳೆ ನಾಮಫಲಕವನ್ನು ತೆರವುಗೊಳಿಸಲಾಯಿತು. ಇದೀಗ ಮತ್ತೆ ಸಾನ್ನಿಧ್ಯ ಲೇನ್ ಮರು ನಾಮಕರಣಗೊಂಡಿದೆ. ಇದರ ಉದ್ಘಾಟನಾ ಸಮಾರಂಭವು ಜರುಗಿತು. ನಾಮಫಲಕವನ್ನು ಕಾರ್ಪೊರೇಟರ್ಗಳಾದ ವನಿತಾ ಪ್ರಸಾದ್, ಕಿಶೋರ್ ಕೊಟ್ಟಾರಿ ಹಾಗೂ ಶಕೀಲಾ ಕಾವಾ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕಾರ್ಪೊರೇಟರ್ ಶಕೀಲಾ ಕಾವಾ ಅವರು ಸಾನ್ನಿಧ್ಯ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಎಂದು ಶುಭ ಹಾರೈಸಿದರು. ನಾಮಫಲಕವನ್ನು ಹಾಕಿ ಒಂದು ಉದ್ಘಾಟನೆ ನಾವು ಮಾಡಿದ್ದೇವೆ ಎಲ್ಲರೂ ಸೇರಿ. ಈ ಸಾನ್ನಿಧ್ಯ ಅಂತ ಹೇಳಿದ್ರೆ ಸಾನ್ನಿಧ್ಯ ಸಂಸ್ಥೆ ಕೂಡ ಉಂಟು. ಹಾಗೆ ಆ ಮಕ್ಕಳ ಹೆಸರು ಕೂಡ ಅದರಲ್ಲಿ ಬರ್ತದೆ. ಆದ್ದರಿಂದ ದೇವರ ಹೆಸರು ಕೂಡ ಬರ್ತದೆ. ಮಕ್ಕಳಂತ ಹೇಳಿದ್ರೆ ದೇವರು ಅಂತ ಹೇಳ್ತಾರೆ. ಹಾಗೆ ಈ ಸಾನ್ನಿಧ್ಯ ಎಂಬ ಸಂಸ್ಥೆ ಇನ್ನೂ ಕೂಡ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಒಂದು ಮಾತನ್ನು ಮುಗಿಸಿದ್ದೇನೆ. ಈ ವೇಳೆ ಪಾಲಿಕೆಯ ನಾಮನಿರ್ದೇಶಕ ಸದಸ್ಯ ರಮೇಶ್ ಕಂಡಿ2, ಹರಿಹರ ಪಾಂಡುರಂಗ ಭಜನಾ ಮಂದಿರದ ಅಧ್ಯಕ್ಷ ಭರತ್ ಕುಮಾರ್, ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ನಿವೃತ್ತ ಶಿಕ್ಷಕ ಆನಂದ್ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.